महिमानं विलोक्यास्य नारदो भगवान् ऋषिः आतोद्यं वितुदन् ಶ್ಲೋಕಾನ್ ಸತ್ರೇ ಗಾಯತ್ ಪ್ರಚೇತಸ. ಧ್ರುವ ಮಹಾರಾಜನ ಮಹಿಮೆಗಳನ್ನು ಗಮನಿಸಿದ ಬಳಿಕ ಮಹರ್ಷಿ ನಾರದರು ತಮ್ಮ ವೀಣೆಯನ್ನು ನುಡಿಸುತ್ತಾ ಪ್ರಚೇತಸರ ಯಜ್ಞಭೂಮಿಗೆ ಹೋದರು ಮತ್ತು ಪರಮಾನಂದದಿಂದ ಮುಂದಿನ 3 ಶ್ಲೋಕಗಳನ್ನು ಗಾನ ಮಾಡಿದರು. ಮಹರ್ಷಿ ನಾರದರು ಧ್ರುವ ಮಹಾರಾಜನ ಗುರುಗಳು. ಧ್ರುವ ಮಹಾರಾಜನ ವೈಭವವನ್ನು ನೋಡಿ ಅವರಿಗೆ ನಿಜವಾಗಿ ತುಂಬಾ ಸಂತೋಷವಾಗಿತ್ತು. ಮಗನು ಎಲ್ಲ ವಿಧದಲ್ಲಿ ಏಳಿಗೆ ಹೊಂದುವುದನ್ನು ನೋಡಿ ತಂದೆ ತುಂಬಾ ಸಂತೋಷ ಪಡುವಂತೆ ಗುರು ತನ್ನ ಶಿಷ್ಯನ ಏಳಿಗೆಯನ್ನು ಕಂಡು ತುಂಬಾ ಸಂತೋಷ ಪಡುತ್ತಾನೆ. ನಂತರ ಇವತ್ತಿನ ಶ್ಲೋಕ, ಇಲ್ಲಿ 3 ಶ್ಲೋಕಗಳು ಇಲ್ಲಿ ಹೇಳಿದ್ದಾರೆ. ನಾರದರು ಇದನ್ನು ಪ್ರಚೇತರು ಅವರ ಸಭೆಯಲ್ಲಿ ಹೇಳಿದ್ದು ಅಂತ. ಮೊದಲದ್ದು ಇವತ್ತು ಕೇಳ್ತಾ ಇದ್ದೀವಿ. ಮಹರ್ಷಿ ನಾರದರು ನುಡಿದರು, ಪತಿವ್ರತೆಯಾದ ಸುನೀತಿಯ ಮಗ ಧ್ರುವ ಮಹಾರಾಜನು ಕೇವಲ ಆಧ್ಯಾತ್ಮಿಕ ಪ್ರಗತಿ ಹಾಗೂ ಕಠಿಣವಾದ ತಪ ಪ್ರಭಾವದಿಂದ ಅತ್ಯುನ್ನತ ಪದವಿಯನ್ನು ಗಳಿಸಿಕೊಂಡನು. ಪರಮ ವೇದಾಂತಿಗಳಾಗಲಿ ಅಥವಾ ವೇದ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವವರಾಗಲಿ ಅಂತಹ ಪದವಿಯನ್ನು ಪಡೆಯಲಾರರು. ಇನ್ನು ಸಾಮಾನ್ಯರನ್ನು ಕುರಿತು ಹೇಳುವುದೇನೂ ಇಲ್ಲ. ಸೊ ನಾರದರು ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ವೇದವಾದಿನಃ, ಭಗವದ್ಗೀತೆಯಲ್ಲೂ ಕೂಡ ವೇದವಾದ ರಥ ಅಂತ ಹೇಳ್ತಾರೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ಬರುತ್ತೆ, ಆ ಶ್ಲೋಕನೇ ಅನ್ಸುತ್ತೆ. ವೇದವಾದ ರಥ ಪಾರ್ಥ. ಯಾರಿಗೆ ಶ್ಲೋಕ ಗೊತ್ತು, ಯಾರು ಗೊತ್ತಿದ್ರೆ ಹೇಳಿ, ನನಗೆ ಸ್ವಲ್ಪ ನೆನಪಿಲ್ಲ ಈಗ. ಯಾಮಿದಾಂ ಪುಷ್ಪಿತಾಂ ವಾಚಂ ಎರಡನೇ ಅಧ್ಯಾಯ 40 ಶ್ಲೋಕದ ನಂತರ ಬರುತ್ತೆ. ಹ್ಮ್ 42, 43 ಭಗವದ್ಗೀತೆ ಅಲ್ಲಿ ಭಗವಂತನ ಹೇಳೋದು, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ವೇದವಾದ ರಥಾಪಾತ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದ ಕ್ರಿಯಾ ವಿಶೇಷ ಬಹುಲ ಭೋಗೈಶ್ವರ್ಯ ಗತಿ ಪ್ರತಿ. ಭಗವಂತನ ಹೇಳೋದು, ಕಡಿಮೆ ಬುದ್ಧಿ, ಕಡಿಮೆ ಜ್ಞಾನ ಪಡೆದ ವ್ಯಕ್ತಿಗಳು ಅವರು ಈ ರೀತಿಯ ವೇದಗಳ ಪುಷ್ಪಿತಾಂ ವಾಚಂ, ತುಂಬಾ ಒಂದು ಸೊಗಸಾಗಿ ರಚಿಸಿದ ಪದಗಳು, ಶ್ಲೋಕಗಳು, ವಾಕ್ಯಗಳು ಅದಕ್ಕೆ ಅಂಟಿಕೊಂಡಿದ್ದಾರೆ. ಈ ವೇದ ಇದರಲ್ಲಿ ಈ ಮಾತುಗಳು, ಈ ಶ್ಲೋಕಗಳು ನಮ್ಮನ್ನು ಕೇವಲ ಕಾಮ್ಯಕರ್ಮ ಚಟುವಟಿಕೆಗಳಿಗೆ ಅದು ಪ್ರೋತ್ಸಾಹಿಸ್ತದೆ. ಕಾಮ್ಯಕರ್ಮ ಚಟುವಟಿಕೆ ಅಂದ್ರೆ ನಮಗೆ ಅದರಿಂದ ಏನೋ ಒಂದು ಭೌತಿಕ ಲಾಭ. ಇದರಿಂದ ನಮಗೆ ಅಂತಿಮವಾಗಿ ಏನ್ ಸಿಗುತ್ತೆ? ಒಳ್ಳೆ ಮುಂದೆ ನಮಗೆ ಈ ಜಗತ್ತಿನಲ್ಲೇ ಇಂದ್ರಿಯ ಸುಖವನ್ನು ಅನುಭವಿಸುವುದು ಸಿಗುತ್ತೆ. ಮತ್ತೆ ನಮಗೆ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಸ್ವರ್ಗವಾಸ ಸಿಗ್ಬೋದು, ಒಳ್ಳೆ ಜನ್ಮ ಸಿಗ್ಬೋದು, ಇಲ್ಲೇ ಒಳ್ಳೆ ಶಕ್ತಿ, ಒಳ್ಳೆ ಸ್ಥಾನ ಸಿಗ್ಬೋದು ನಮಗೆ. ಸೊ ಇದೆಲ್ಲ ಇದೆ, ವೇದಗಳಲ್ಲಿದೆ, ಈ ತರ ನಿರ್ದೇಶನಗಳಿದೆ. ವೇದಗಳು ಏನಿಲ್ಲ, ವೇದಗಳಲ್ಲಿ ನಿಗಮ ಕಲ್ಪತರೋರ್ ಗಲಿತಂ ಫಲಂ ಇದಂ. ಸೊ ಇದು ಭಾಗವತ ಕೇಳೋದು. ಇಲ್ಲಾಂದ್ರೆ ವೇದಗಳ ಬಗ್ಗೆ ಹೇಳೋದು ಆ ಒಂದು ಕಲ್ಪವೃಕ್ಷವಿದ್ದ ಹಾಗೆ, ಅದರಲ್ಲಿ ಎಲ್ಲವೂ ಇದೆ, ಭೌತಿಕವಾಗಿ ಏನ್ ಬೇಕು ಎಲ್ಲ ಇದೆ. ಸೊ ಸಾಮಾನ್ಯವಾಗಿ ವೇದಗಳನ್ನ ಪಾಲನೆ ಮಾಡೋದು, ಅದು ಸಾಮಾನ್ಯವಾಗಿ ಮನುಷ್ಯರು ನಾವು ನಮ್ಮ ಭೌತಿಕ ಇಚ್ಛೆಗಳಿದೆ, ಸಾಧನ ಪೂರೈಕೆ ಮಾಡೋದಕ್ಕೆ ನಮ್ಮ ಉದ್ದೇಶ ಪ್ರತಿಯೊಂದು. ಸೊ ಹಾಗೆ ಭಗವಂತರು ಹೇಳೋದು, ಆದ್ರೆ ಇದು ಸಂಪೂರ್ಣ ಜ್ಞಾನ ಪಡೆದವರಲ್ಲ, ಇದು ಅಲ್ಪ ಜ್ಞಾನ ಪಡೆದವರು. ಈ ರೀತಿ ವೇದವಾದ ರಥ ಅಂತ ಭಗವಂತನು ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳೋದು. ಸೊ ಮತ್ತೆ ಅವ್ರು ಹೇಳೋದು, ನಾಣ್ಯದಸ್ತೀತಿ ವಾದಿನಃ, ಇನ್ನೇನು ಇಲ್ಲ ಇದ್ರ ಬಿಟ್ಟು. ವೇದಗಳ ಉದ್ದೇಶ ಏನು? ವೇದಗಳ ಉದ್ದೇಶ ಏನಿದ್ರು ಈ ತರ ಒಂದು ನಮಗೆ ಭೌತಿಕವಾಗಿ ನಾವೇನೋ ಒಂದು ಗಳಿಸೋದು, ಈ ಜನ್ಮದಲ್ಲೇ ಇರ್ಬೋದು, ಇಲ್ಲಾಂದ್ರೆ ಮರು ಜನ್ಮದಲ್ಲಿ ಉನ್ನತ ಲೋಕಗಳನ್ನ ಪಡೆಯೋದು, ಸ್ವರ್ಗವಾಸ ಪಡೆಯೋದು. ಅದ್ರ ಬಿಟ್ಟು ಅವ್ರಿಗೆ ವೈಕುಂಠ ಲೋಕ ಇದೆ, ಅಲ್ಲಿ ಶ್ರೀಕೃಷ್ಣನ ದೇವೋತ್ತಮ ಪರಮ ಪುರುಷನಿದ್ದಾನೆ, ನಾವು ಅವನ ನಿತ್ಯ ಸೇವಕರು, ನಾವು ಅವನ
ಧಾಮಕ್ಕೆ ಹೋಗ್ಬೋದು, ಅಲ್ಲಿ ನಿತ್ಯವಾಗಿ ನಾವು ಅಲ್ಲಿ ಸಚ್ಚಿದಾನಂದ ದೇಹವನ್ನು ಪಡಿಬಹುದು, ಮತ್ತೆ ನಿತ್ಯವಾಗಿ ಕೃಷ್ಣನ ಸೇವೆ ಮಾಡ್ಬೋದು. ಅದು ಅವ್ರಿಗೆ ನಂಬಿಕೆ ಇಲ್ಲ, ಇಲ್ಲ ಅಂದ್ರೆ ಅದ್ರ ಮೇಲೆ ಅಷ್ಟು ಇದಿಲ್ಲ ಅವರು. ಸೊ ಹೇಳ್ತಾರೆ ಇದು ವೇದವಾದಿನ ಎಷ್ಟೋ ವೇದಗಳನ್ನ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇದನ್ನ ತಿಳಿದು ಕೂಡ ಅವ್ರು ಇದರಲ್ಲೇ ಇದ್ದಾರೆ. ಸೊ ಇದು ಉದಾಹರಣೆಗೆ ನೀವು ಕೇಳಿದೀರಾ, ನೀವು ಭಾಗವತದಲ್ಲಿ ನಾವು ಕೃಷ್ಣ ಲೀಲೆ 10ನೇ ಸ್ಕಂದದಲ್ಲಿ ಕೃಷ್ಣ ವೃಂದಾವನದಲ್ಲಿ ಇದ್ದಾಗ ಒಂದು ದಿವಸ ಕೃಷ್ಣನು ತನ್ನ ಸ್ನೇಹಿತರು ಮತ್ತೆ ಬಲರಾಮನೊಟ್ಟಿಗೆ ಅವರು ಅಲ್ಲಿ ವೃಂದಾವನ ಅರಣ್ಯದಲ್ಲಿ ಅವರ ಕರುಗಳನ್ನೇ ಅನ್ಸುತ್ತೆ ಮೋಸ್ಟ್ಲಿ. ಆಗ ಕೃಷ್ಣ ದೊಡ್ಡವರಾಗಿರ್ತಾರ, 5 ವರ್ಷ ಆಗಿರುತ್ತೆ ಅನ್ಸುತ್ತೆ. 5 ವರ್ಷ ಆಗಿದ್ರೆ ಗೋಮಾತೆಗಳು. ಸೊ ದೊಡ್ಡ ಇದನ್ನು ಕರೆದುಕೊಂಡು ಕೃಷ್ಣ ಹೋಗಿರ್ತಾರೆ. ಅವ್ರ ಸ್ನೇಹಿತರಿಗೆ ತುಂಬಾ ಹಸಿವಾದಾಗ ಅವ್ರಿಗೆ ಹೇಳ್ತಾರೆ ಕೃಷ್ಣನಿಗೆ, ಹಸಿವಾಗ್ತಾ ಇದೆ ಕೃಷ್ಣ, ಏನ್ ಮಾಡ್ಬೋದು? ಸೊ ಕೃಷ್ಣ ಪರಮ ಪುರುಷ, ಎಲ್ಲವೂ ಗೊತ್ತು ಕೃಷ್ಣನಿಗೆ. ಅಲ್ಲಿ ಹತ್ತಿರದಲ್ಲೇ ಒಂದು ಯಜ್ಞ ಆಚರಣೆ ನಡೀತಾ ಇರುತ್ತೆ, ದೊಡ್ಡ ಯಜ್ಞ. ಸೊ ಕೃಷ್ಣ ಸ್ನೇಹಿತರಿಗೆ ಗೊತ್ತಿಲ್ಲ, ಕೃಷ್ಣ ಗೊತ್ತು. ಕೃಷ್ಣ ಪರಮಾತ್ಮ ಆಗಿರಿಂದ ಪ್ರತಿಯೊಂದು ಅಣುವಲ್ಲೂ ಇದ್ದಾನೆ, ಪ್ರತಿಯೊಂದು ಹೃದಯದಲ್ಲೂ ಇದ್ದಾನೆ. ಅಲ್ಲಿ ಏನಾಗ್ತಾ ಇದೆ ಕೃಷ್ಣ ಗೊತ್ತು. ಸ್ವಲ್ಪ ದೂರದಲ್ಲಿ, ಮೋಸ್ಟ್ಲಿ ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 2 ಕಿಲೋಮೀಟರ್ ಇರ್ಬೋದು ಕೃಷ್ಣ ಇರೋ ಸ್ಥಳದಿಂದ. ಸೊ ಕೃಷ್ಣ ಹೇಳ್ತಾನೆ, ಹೋಗಿ ಅಲ್ಲೊಂದು ದೊಡ್ಡ ಯಜ್ಞ ನಡೀತಾ ಇದೆ. ಅಲ್ಲಿ ದೊಡ್ಡ ಯಜ್ಞ ಅಂದ್ರೆ ಅಲ್ಲಿ ಆಗ್ಲೇ ಬಹಳ ಪದಾರ್ಥಗಳು ತಯಾರಾಗಿದೆ. ಯಾವ್ದೋ ಫಂಕ್ಷನ್ ಆದ್ರೂ ಎಲ್ಲ ಎಷ್ಟೋದು ಆಹಾರ ಪದಾರ್ಥಗಳು ರೆಡಿ ಆಗುತ್ತೆ. ಸೊ ಹಾಗೆ ಕೃಷ್ಣ ಹೇಳ್ತಾರೆ, ಈ ಯಜ್ಞದಲ್ಲೂ ಕೂಡ ಯಜ್ಞಕ್ಕೆ ಅರ್ಪಣೆ ಮಾಡುವ ಎಷ್ಟೋ ಪದಾರ್ಥಗಳು ತಯಾರಿಯಾಗಿದೆ. ಸೊ ನೀವು ಹೋಗಿ ಕೇಳಿ. ನೀವು ಆಮೇಲೆ ಕೃಷ್ಣನ್ ಗೊತ್ತು ಅವ್ರು ಕೊಡೋದಿಲ್ಲ ನನಗೆ ಅಂತ. ಸೊ ಕೃಷ್ಣ ಹೇಳ್ತಾರೆ, ನನ್ನ ಹೆಸರು ಕೇಳ್ಬೇಡಿ, ನೀವು ಬಲರಾಮನ ಹೆಸರು ಕೇಳಿ. ಯಾಕಂದ್ರೆ ನಾನು ನಂದ ಮಹಾರಾಜನ ಮಗನಾಗಿ ಇಲ್ಲಿ ನನ್ನ ಕಾರ್ಯ ಚಟುವಟಿಕೆಗಳು. ಸೊ ನಾನೊಬ್ಬ ವೈಶ್ಯನು ಅನ್ಕೊಳ್ತಾರೆ ಜನರು. ಕೃಷ್ಣನು ವೈಶ್ಯನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಅವನು ದೇವತೋ ಪರಮ ಪುರುಷ. ಆದರೆ ಭೌತಿಕವಾಗಿ ಲೆಕ್ಕಾಚಾರದಲ್ಲಿ ಜನರು ಆತರ ಭಾವಿಸ್ಬೋದು. ಸೊ ಕೃಷ್ಣ ಹೇಳ್ತಾನೆ, ಅಟ್ಲೀಸ್ಟ್ ಬಲರಾಮನು ಅವನು ವಸುದೇವನ ಮಗ ಅಂತ ಅವರು ತಿಳ್ಕೊಂಡಿದ್ದಾರೆ. ಹಾಗೆ ಕ್ಷತ್ರಿಯನ ಮಗ, ರಾಜನ ಮಗ. ಸೊ ಹಾಗೆ ಅವನ ಹೆಸರಲ್ಲಿ ನೀವು ಕೇಳಿ, ಆ ಬ್ರಾಹ್ಮಣರಿಗೆ ಹೋಗಿ ಸ್ವಲ್ಪ ಆಹಾರವನ್ನು ಅವ್ರಿಗೆ ಕೇಳಿ. ಸೊ ಹಾಗೆ ಅಂತ ಹೋಗ್ತಾರೆ. ಕೃಷ್ಣ ಸ್ನೇಹಿತರು ಎಲ್ಲ ಗೋಪಾಲರು ಸೊ ಹೋಗ್ತಾರೆ, ಹೇಳ್ತಾರೆ, ಇವರು ಮನವಿ ಮಾಡ್ತಾರೆ. ಆಮೇಲೆ ಇವ್ರು ಹೇಳ್ತಾರೆ, ನಾವ್ ಯಾರಿಂದ ಬರ್ತಾ ಇದೀವಿ, ಯಾರ ದೂತರಾಗಿ ಬರ್ತಾ ಇದೀವಿ, ಯಾರ ಪ್ರತಿನಿಧಿಗಳಾಗಿ ಬರ್ತಾ ಇದೀವಿ ಅಂದ್ರೆ ಕೃಷ್ಣ ಬಲರಾಮ. ನಿಮಗೆ ಕೃಷ್ಣ ಬಲರಾಮ ಅಂದ್ರೆ ಗೊತ್ತಿರಬೇಕು ನಿಮಗೆ. ಅವರು ಪರಮ ಪುರುಷ, ದೇವತಮ ಪರಮ ಪುರುಷ. ಗೋಪಾಲಕರಿಗೆ ಗೊತ್ತು, ಸಂಪೂರ್ಣ ತತ್ವಜ್ಞಾನ ಗೊತ್ತು. ಕೃಷ್ಣ ಬಲರಾಮರು ಅವ್ರ ಜೊತೆ ಆಟದಲ್ಲಿ ತೊಡಗಿದ್ರು ಕೂಡ ಅವ್ರಿಗೆ ಗೊತ್ತು ಅವರ ಸ್ಥಾನ. ಒಂದೊಂದು ಸಲ ಕೃಷ್ಣನ ಅಂತರಂಗ ಶಕ್ತಿಯ ಪ್ರಭಾವದಿಂದ ಅವ್ರು ಮರ್ತೋಗ್ಬಿಡ್ತಾರೆ. ಇಲ್ಲ ಅಂದ್ರೆ ಅವ್ರಿಗೆಲ್ಲ ಸಂಪೂರ್ಣ ಜ್ಞಾನ ಗೊತ್ತು. ಗೋಪಾಲಕರು, ಗೋಪಿಯರು ಎಲ್ಲರೂ. ಸೊ ಅವ್ರು ಹೇಳ್ತಾರೆ ಅವ್ರಿಗೆ, ನಾವು ಅವರ ಪ್ರತಿನಿಧಿಯಾಗಿ ಬಂದಿದ್ದೇವೆ. ನೀವು ಮಾಡ್ತಾ ಇರೋ ಇದು ಯಾರಿಗೆ? ವಿಷ್ಣುಗೆ. ಯಜ್ಞ ವೈ ವಿಷ್ಣು. ವಿಷ್ಣುನ ಇನ್ನೊಂದು ಹೆಸರು ಯಜ್ಞ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಹಂ ಕರ್ಮ ಬಂಧನ. ಯಜ್ಞ ಮಾಡೋದು ಕೃಷ್ಣನ ತೃಪ್ತಿ ಮಾಡೋದಕ್ಕೆ ಮಾಡೋದು. ಸೊ ನೀವು ಆ ರೀತಿ ದೊಡ್ಡ ಯಜ್ಞವನ್ನು ಆಚರಣೆಯನ್ನು ಇಟ್ಕೊಂಡಿದ್ದೀರಾ ನೀವು. ಸೊ ಇದನ್ನು ನೀವು ಕೊಡಿ ನಮಗೆ, ನಾವು ಕೃಷ್ಣನ ಪ್ರತಿನಿಧಿಯಾಗಿ ಬಂದಿದ್ದೇವೆ, ಕೃಷ್ಣನಿಗೆ ಇದು ಅರ್ಪಣೆ ಮಾಡಿ. ಸೊ ಹೇಳ್ತಾರೆ, ಅಲ್ಲಿರೋ ಬ್ರಾಹ್ಮಣರು ಅವ್ರು ಎಷ್ಟು ಮಗ್ನವಾಗಿದ್ರು ಅಂದ್ರೆ ಆ ವೇದ ಆಚರಣೆಯಲ್ಲಿ, ಯಜ್ಞ ಆಚರಣೆಗಳಲ್ಲಿ, ವೈದಿಕ ಯಜ್ಞಗಳು ಪ್ರಕಾರವಾಗಿ ಶಿಸ್ತು. ಇವಾಗ ಯಜ್ಞಗಳು ಮಾಡಕ್ಕಾಗಲ್ಲ ನಮಗೆ, ಕಲಿಯುಗದಲ್ಲಿ ಇದು ರೆಕಮೆಂಡೇಶನ್ ಇಲ್ಲ. ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಮ್ ಯಜತೋ ಮಕೈ ದ್ವಾಪರೇ ಪರಿಚರ್ಯಾಯಂ ಕಲೌತದ ಹರಿಕೀರ್ತನ. ಸೊ ಇದು ಹಿಂದೆ ಯುಗದಲ್ಲಿ ಯಜ್ಞಗಳ ಆಚರಣೆ ಮಾಡುವ ಯಾಜ್ಞಿಕ ಬ್ರಾಹ್ಮಣರು ಇರ್ತಾ ಇದ್ರು. ಆ ಒಂದು ಶಿಸ್ತು, ಆ ಒಂದು ಪವಿತ್ರತೆ ಇರ್ತಾ ಇತ್ತು ಅವರಲ್ಲಿ. ಅಭ್ಯಾಸದಿಂದ ಅವರು ಆ ಶ್ಲೋಕದ ಪಠಣ, ಮಂತ್ರಗಳ ಉಚ್ಚಾರಣೆ ಸ್ಪಷ್ಟವಾಗಿ, ಮತ್ತೆ ಅದರಲ್ಲಿ ಅದರ ಏನು ನಮ್ಗೆ ವೇದಗಳಿಂದ ಲಾಭ ಸಿಗ್ತಾ ವೇದಗಳಿಂದ ಯಜ್ಞಗಳಿಂದ ಸಿಗ್ತಾ ಇತ್ತು. ಸೊ ಹಾಗೆ ಅವರು ಬ್ಯುಸಿಯಾಗಿದ್ದಾರೆ. ಅವರು ಈಗ ನಾವು ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೆಲಸದಲ್ಲಿ ಬ್ಯುಸಿ ಇದ್ರೆ, ಯಾರಾದ್ರೂ ಬಂದ್ರು ನಾವು ಅಷ್ಟು ಲೆಕ್ಕ ಕೊಡೋದಿಲ್ಲ. ನಾವು ಯಾಕಂದ್ರೆ ನಮ್ಮದಲ್ಲೇ ನಾವು ಫುಲ್ ನಮ್ಮ ಮನಸ್ಸು ಅದರಲ್ಲೇ ಇದೆ. ನಮ್ಗೆ ಅಯ್ಯೋ ಈಗ ಒಂದು ಟೈಮ್ ಇಲ್ಲ, ಈಗ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಸ್ಟಾರ್ಟ್ ಆಗ್ಬೇಕು, ಇನ್ನೊಂದು ಆಗ್ಬೇಕು, ಆ ರೀತಿ ಒಂದು ಇದರಲ್ಲಿ ನಾವು ಗಡಿಬಿಡಿಯಲ್ಲಿ ಇರ್ಬೋದು ನಾವು. ಆಗ ಯಾರಾದ್ರು ಬಂದ್ರು ಕೂಡ ಒಂದು ಸಲ ಯಾರು ನಮ್ಮ ಇದರಲ್ಲಿ ಈ ರೀತಿ ಯಾವ್ದೋ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಇದರಲ್ಲಿ ದೇವಸ್ಥಾನದಲ್ಲಿ, ಒಬ್ರು ಯಾರೋ ಬಂದಿದ್ದಾರೆ, ಹಿರಿಯ ವ್ಯಕ್ತಿಗಳು, ಪ್ರೋಪರ್ ಶಿಷ್ಯರು ಬಂದಿದ್ದಾರೆ. ಆದ್ರೆ ನಮ್ಮ ಭಕ್ತರು ಅವರು ಬ್ಯುಸಿ. ಯಾವ್ದೋ ಒಂದು ಮಕ್ಕಳ ಕಾರ್ಯಕ್ರಮ ನಡೀತಾ ಇದೆ, ಒಂದು ಸ್ಕೂಲಿಂದ, ಶಾಲೆಯಿಂದ ಮಕ್ಕಳು ಕರೆದಿದ್ದಾರೆ, 100-150 ಮಕ್ಕಳು. ಅವ್ರಿಗೆ ಹರಿಕೃಷ್ಣ ಮಂತ್ರ ಹೇಳ್ತಾ ಇದ್ದಾರೆ, ಇನ್ನೊಂದು ಮಾಡಿಸ್ತಾ ಇದ್ದಾರೆ, ಎಲ್ಲ ಬ್ಯುಸಿಯಾಗಿ ಅವರು ಹಿರಿಯರು ಬಂದಿದ್ರು, ಯಾರಿಗೂ ಅವ್ರನ್ನ ಇದ್ ಮಾಡೋ ಇದೇ ಇಲ್ಲ. ಆಮೇಲೆ ಹೇಗೋ ಒಂದು ಭಾಗ್ಯ, ಅವ್ರಿಗೆ ಒಬ್ಬರು ಭಕ್ತರಿಗೆ ಅವ್ರು ಭೇಟಿ ಮಾಡಿ ಅವ್ರು ಹೇಳಿದ್ರು, ಅವ್ರು ಹೇಳಿದ್ದೆ ಅವ್ರ ಭಕ್ತರ ತಕ್ಷಣ ಅವ್ರಿಗೆ ಏನೇನು ಅವ್ರಿಗೆ ವ್ಯವಸ್ಥೆ ಮಾಡೋದು. ಇಲ್ಲಾಂದ್ರೆ ಹೀಗೆ
ಒಬ್ಬರು ಒಂದು ಕೆಲಸದಲ್ಲಿ ಬಿಸಿ ಇದ್ರೆ ನಾವು ಏನು ಹಿಂದೆ ಮುಂದೆ ನೋಡಕ್ಕಾಗಲ್ಲ. ಮುಂದೆ ಕುದುರೆ ಇದ್ದಾಗೆ ನಾವು ಕುದುರೆ ಕಟ್ಟಾಕಿದಾಗ ಅದಕ್ಕೇನು ಕಾಣೋದಿಲ್ಲ, ಮುಂದೆ ಇಲ್ಲೇ ಕಾಣುತ್ತೆ, ಈ ಮುಂದೆ ಕಾಣೋದಿಲ್ಲ, ಹಿಂದೆ ಕಾಣೋದಿಲ್ಲ. ಹೀಗೆ ನಮ್ಮ ಸನ್ನಿವೇಶಗಳು. ಎನಿವೆ, ಇವರು ಕೂಡ ಆ ಯಾಜ್ಞಿಕ ಬ್ರಾಹ್ಮಣರು ಆ ರೀತಿಯಲ್ಲೋ ಏನೋ ಇನ್ನೊಂದು ರೀತಿಯಲ್ಲಿ ಅವರು ಸಾಕ್ಷಾತ್ ಇವರೇ ಬಂದಿದ್ದಾರೆ, ಆಮೇಲೆ ಎಲ್ಲ ತತ್ವದ ಪ್ರಕಾರ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಸೆಕೆಂಡ್ ಅಲ್ಲಿ ಬ್ರೈನ್ ಮೈಂಡ್ ಸ್ವಿಚ್ ಆಫ್ ಆಗಿತ್ತು ಅನ್ಸುತ್ತೆ, ಅವ್ರಿಗೆ ಕೆಲಸ ಮಾಡ್ಲಿಲ್ಲ. ಅವ್ರಿಗೆ ಅಂದ್ರೆ ಒಂದೇ ಹೇಳೋದಂದ್ರೆ ಅವರು ವೇದಗಳ ಯಜ್ಞಗಳಲ್ಲಿ ಅಷ್ಟು ಅಂಟಿಕೊಂಡಿದ್ರು ಅದರ ನಿಯಮಗಳು. ಅದಕ್ಕೆ ಒಂದ್ಸಲ ನಮಗೆ ಭಕ್ತಿಯಲ್ಲೂ ಕೂಡ ಏನ್ ಹೇಳ್ತಾರೆ, ನಿಯಮಾಗ್ರಹ ಅಂತ ಹೇಳ್ತಾರೆ. ಅತ್ಯಾಹಾರ ಪ್ರಯಾಶ್ಚ ಪ್ರಜಲ್ಪ ನಿಯಮಾಗ್ರಹ ಜನಸಂಘಶ್ಚ ಲೌಲ್ಯಂ ಷಡ್ಬೀರ್ ಭಕ್ತಿರ್ ಪ್ರಣಶ್ಯತಿ ಅಂತ ಹೇಳ್ತಾರೆ. ಅಂದ್ರೆ ನಿಯಮಗಳಿದೆ, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದೆ, ಆದ್ರೆ ಯಾಕೆ ನಾವು ನಿಯಮಗಳು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೇವೆ ಅಂತ ನಾವು ಅದ್ರ ಹಿನ್ನೆಲೆಯನ್ನು ಅರ್ಥ ಮಾಡ್ಬೋದು. ಸೊ ಒಂದ್ಸಲ ಈ ರೀತಿ ಈ ಯಜ್ಞಗಳ ಆಚರಣೆಯಲ್ಲಿ ಅವ್ರು ಎಷ್ಟು ತನ್ಮಯರಾಗಿದ್ದಾರೆ ಅಂದ್ರೆ ಆ ಯಜ್ಞ ಪುರುಷನೇ ಅಲ್ಲಿ ಸಾಕ್ಷಾತ್ ಕಳಿಸಿದ್ದಾರೆ ಅವರಿಗೆ. ತನ್ನ ಪ್ರಿಯ ಭಕ್ತರು ಹುಡುಗರ ರೂಪದಲ್ಲಿ ಇರ್ಬೋದು, ಮಕ್ಕಳಾಗಿರ್ಬೋದು, ಅವ್ರ ಮಕ್ಕಳಲ್ಲ, ಅವರೆಲ್ಲರೂ ಅವರು ಕೃಷ್ಣನ ನಿತ್ಯ ಸೇವಕರು, ನಿತ್ಯ ಭಕ್ತರು. ಆದ್ರೆ ಅದನ್ನ ಗುರುತಿಸ್ಲಿಲ್ಲ. ಗುರುತಿಸದೆ ಅವರು ಹೇಳ್ತಾರೆ, ಅವ್ರಿಗೆ ಒಂದು ಮಾತು ಕೂಡ ಹೇಳಿಲ್ಲ. ಒಂದ್ಸಲ ನಾವು ಯಾರಾದ್ರೂ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೇವೆ. ನೆಗ್ಲೆಕ್ಟ್ ಮಾಡಿದ್ರೆ ಕೇಳಿಸೋತಿಲ್ಲದ ಹತ್ರ ನಾವು ಇದು ಬಿಡ್ಬೋದು. ಸೊ ಆ ರೀತಿ ಮಾಡಿದ್ರು. ಇದು ಒಂದು ಅಗೌರವ. ಅವ್ರ ಬಾಯಲ್ಲಿ ಹೇಳಿಲ್ಲ ಅವರು, ನೀವೇನ್ ಮಾಡ್ತಾ ಇದ್ದೀರಾ, ನಾವು ಯಜ್ಞ ಮಾಡ್ತಾ ಇದ್ದೀವಿ, ನೀವು ಈ ತರ ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದೀರಾ, ನಿಮ್ಮ ಮಕ್ಕಳು ಈ ತರ ಮಾಡೋ, ಈ ತರನು ಕೂಡ ಹೇಳಿಲ್ಲ ಅವರು. ಅದಕ್ಕೆ ಕೇರೆ ಮಾಡ್ಲಿಲ್ಲ. ಕೇರ್ ಮಾಡದೆ ಅವರು ಇದ್ರಲ್ಲಿ ಬಿಸಿ. ಎನಿವೆ, ಸೊ ನಂತರ ಅವ್ರು ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಆಗ್ಲೂ ಕೂಡ ಕೃಷ್ಣನ ಒಳ್ಳೆ ಇದಿದೆ, ಸಲಹೆ, ಒಳ್ಳೆ ಉಪದೇಶಗಳಿದೆ. ಸೊ ಕೃಷ್ಣ ಹೇಳ್ತಾರೆ, ಇದು ಈ ರೀತಿ ನೀವು ಹೋಗಿದ್ದು ಭಿಕ್ಷೆ ಬೇಡಕ್ಕೆ ಹೋಗಿದ್ದು. ಸೊ ಭಿಕ್ಷೆ ಅಂದ್ರೆ ದಾನ ಕೇಳಲಿಕ್ಕೆ ಹೋಗೋದು. ಸೊ ನಾವು ಕೂಡ ಯಾವಾಗಾದ್ರು ಒಂದ್ಸಲ ಮಂದಿರ ಕಟ್ಲಿಕ್ಕೆ ಹೋಗ್ಬೋದು, ಇಲ್ಲ ಅಂದ್ರೆ ಬುಕ್ ಡಿಸ್ಟ್ರಿಬ್ಯೂಷನ್ ಹೋದಾಗ ನೀವು ಬುಕ್ಸ್ ಇದು ತಗೊಳ್ಳಿ, ಪರ್ಚೇಸ್ ಮಾಡಿ ಅಂತ ಹೋಗ್ಬೋದು ನೀವು. ಸೊ ಎಲ್ಲರೂ ತಗೊಳ್ತಾರೆ ಅಂತ ಇಲ್ಲ, ಯಾಕಂದ್ರೆ ನೀವು ಕೇಳ್ತಾ ಇದ್ರಿ, ಇನ್ನೊಬ್ಬರು ಅವರ ಒಂದು ಕಷ್ಟಪಟ್ಟು ಅವ್ರು ಪಡೆದ ಹಣವನ್ನು ಅದನ್ನು ಕೇಳ್ತಾ ಇದ್ರಿ, ಅವ್ರು ಕೊಡದೇ ಇರ್ಬೋದು. ಸೊ ಅದು ಒಬ್ಬರು ಕೊಡೋದಿಲ್ಲ ಅಂತ ನಾವು ಬಿಟ್ಬಿಡೋದ ನಾವು, ಮತ್ತೆ ಇನ್ನೊಬ್ಬರ ಹತ್ರ ಬರ್ತಾರೆ. ಇವರಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಅದು ಅವರು ಕೊಡ್ತಾರೆ ನಮ್ಗೆ. ಮತ್ತೆ ಯಾರು ಭಾಗ್ಯವಂತರು ಗೊತ್ತಿಲ್ಲ ನಮ್ಗೆ, ಯಾರು ಯಾವಾಗ ಅವ್ರಿಗೆ ಕೃಷ್ಣನಿಗೆ ಅವರ ಇದನ್ನು ಧನವನ್ನು ಕೊಡೋದು, ಅವ್ರಿಗೆ ಆ ಭಾಗ್ಯ ಇದ್ರೆ ಅವ್ರು ಕೊಡ್ತಾರೆ, ಅವ್ರು ಡೆಫಿನೆಟ್ಲಿ ಅವ್ರು ಭಾಗವಹಿಸ್ತಾರೆ. ಸೊ ಹೀಗೆ ಕೃಷ್ಣನು ಹೇಳೋದು ಗೋಪಾಲರಿಗೆ, ನೀವು ಆಯ್ತು ಬೇಸರ ಪಡ್ಕೊಳ್ಬೇಡಿ, ಈಗ ನೀವು ಅವರ ಹೆಂಡತಿಯರ ದ್ವಿಜಪತ್ನಿ ದ್ವಿಜಪತ್ನಿ ಜಯ. ಸೊ ಆ ಯಾಜ್ಞಿಕ ಬ್ರಾಹ್ಮಣರು ಅವರ ಪತ್ನಿಯರು, ಅವರು ನನ್ನ ಮಹಾನ್ ಭಕ್ತರು, ಅವರು ಖಂಡಿತವಾಗಿ ನಿಮಗೆ ಏನ್ ಬೇಕು ಕೊಡ್ತಾರೆ. ಸೊ ಇದನ್ನ ಮತ್ತೆ ನಮಗೆ ಗೊತ್ತು ಈ ಕತೆ ಹೇಗೆ ಕೃಷ್ಣನ ಹೇಳಿದಾಗೆ ಅವ್ರು ಕೃಷ್ಣ ಸ್ನೇಹಿತರು ಹೋಗ್ತಾರೆ, ಯಾಜ್ಞಿಕ ಬ್ರಾಹ್ಮಣರ ಪತ್ನಿಯರು. ಸೊ ಹೇಳ್ತಾರೆ, ಅವರು ಹೋಗಿ ಹೇಳಿದ್ದೆ ಈ ತರ ಕೃಷ್ಣನ ಹತ್ತಿರದಲ್ಲಿದ್ದಾನೆ, ಕೃಷ್ಣನು ಈಗ ಕೇಳ್ತಾ ಇದ್ದಾನೆ ಅಂತ ಕೇಳಿದ್ದೆ. ಅವ್ರಿಗೆ ಅವ್ರಿಗೆ ಒಂಥರ ಏನೋ ಒಂದು ಏನು ಅವರು ಇದೇ ಇಲ್ಲ, ಏನೇನಿದೆ ಎಲ್ಲ ತುಂಬಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಸಾಮಾನ್ಯವಾಗಿ ಅದು ವೈದಿಕ ಕಾಲದಲ್ಲಿ ಅಂದ್ರೆ ವೈದಿಕ ಸಂಸ್ಕೃತಿ ಅಂದ್ರೆ ಇಲ್ಲಿ ಕೂಡ ಕೇಳಿದ್ವಿ, ಪತಿದೇವತಾ ಅಂತ ಕೇಳಿದ್ವಿ. ಪತಿದೇವತ ಯಾರು? ಧ್ರುವ ಮಹಾರಾಜನ ತಾಯಿ ಸುನೀತಿ ಪತಿದೇವತ. ಸೊ ಅವರಿಗೆ ಅವ್ರ ತಂದೆ ಅಷ್ಟು ಒಂದು ಮೊದಲಿಗೆ ಸ್ವಲ್ಪ ಪಕ್ಷಪಾತವಾಗಿದ್ರು ಕೂಡ, ಆದ್ರೂ ಅವರು ಪತಿದೇವತ, ನನ್ನ ಪತಿ, ಅವರ ಒಂದು ಅಷ್ಟು ವಿಧೇಯವಾಗಿ ಅವರು ಚೇಸ್ಟ್ ಆಗಿರ್ತಾ ಇದ್ರು. ಈಗಲೂ ಇವರು ಕೂಡ ಈ ಪತ್ನಿಯರು ಹಾಗೆ. ಆದರೆ ಈ ಸನ್ನಿವೇಶದಲ್ಲಿ ಆಗಲ್ಲ. ಅವರು ಕೃಷ್ಣನೇ ಕೇಳ್ತಾ ಇದ್ದಾನೆ ಅಂದ್ಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೊ ಹೀಗೆ ಅವರೆಲ್ಲವನ್ನು ಬಿಟ್ಟು ಅವ್ರಿಗೆ ಹೇಳಿದ್ರೋ ಅದು ಕೂಡ ಇಲ್ಲ, ಏನೂ ಕೇಳಿಲ್ಲ ಅನ್ಸುತ್ತೆ. ಅವರು ಎಲ್ಲ ತುಂಬಿಸ್ಕೊಂಡು ಒಂದೊಂದು ಪಾತ್ರೆಗಳಲ್ಲಿ ಎಲ್ಲ ರೆಡಿಯಾಗಿ ಬಂದರು. ಸೊ ಇವರೆಲ್ಲ ಅವರು ಗಂಡಂದಿರು, ಅವರ ತಂದೆಯರು, ಅವರ ಅಣ್ಣ ತಮ್ಮಂದಿರು, ಅವರೆಲ್ಲರೂ ಹೇಗೆ ರಾಸಲೀಲೆ ಸಮಯದಲ್ಲಿ ಗೋಪಿಕೆಯರು ಬರ್ತಾರೆ, ಅದೇ ರೀತಿ ಇದು ಕೂಡ ಸೇಮ್. ಯಾಕಂದ್ರೆ ಭಕ್ತರು ಅವರ ಮನೋಭಾವ ಕೃಷ್ಣನಿಗೆ ಅವರು ಸಂಪೂರ್ಣ ಇದಾಗಿ ಕೃಷ್ಣನ ಇದು ಸೇವೆಗೆ ಅವರಷ್ಟು ಇದಾಗಿರ್ತಾರೆ. ಸೊ ಹಾಗೆ ಬಂದ್ಬಿಟ್ರು ಎಲ್ಲವನ್ನು ತುಂಬಿಸ್ಕೊಂಡು. ಸೊ ಅಲ್ಲೂ ಕೂಡ ಬಹಳ ಚೆನ್ನಾಗಿದೆ. ಅಲ್ಲಿ ಬಹಳ ಪಾಠಗಳಿದೆ. ಒಂದು ಪಾಠ ಹೇಳೋದಂದ್ರೆ ಇದು ಏನಿವತ್ತು ನಾವು ಕೇಳ್ತಾ ಇದೀವಿ, ವೇದವಾದ ರಥ. ಸೊ ವೇದವಾದ ರಥ ಅವ್ರ ಉದ್ದೇಶವನ್ನು ತಿಳಿಲಿಲ್ಲ, ಆದ್ರೆ ಅವರ ಹೆಂಡತಿಯರು ಅವರು ತಿಳ್ಕೊಂಡು. ಸೊ ನಂತರ ಕೂಡ ಬಹಳ ಒಳ್ಳೆ ಉತ್ತಮ ಇದಿದೆ, ಶಿಕ್ಷಣ ಇದೆ. ಕೃಷ್ಣನು ತುಂಬಾ ಸಂತೋಷ ಆಗತ್ತೆ ಈ ರೀತಿ ಅವರು ಯಾಜ್ಞಿಕ ಬ್ರಾಹ್ಮಣರ
ಪತ್ನಿಯರು ಅವರೆಲ್ಲವನ್ನು ತಮಗೆ ಬರೋದು, ಅವರು ಆಹಾರವನ್ನು ತೆಗೆದುಕೊಳ್ಳೋದು ಕೊಟ್ಟದ್ದು. ಮತ್ತೆ ಅವ್ರು ಹೇಳ್ತಾರೆ ನಾವು ಹೋಗೋದಿಲ್ಲ, ನಾವಿಲ್ಲೇ, ಇನ್ಯಾರು ಕೂಡ ನಮ್ಮನ್ನು ಸ್ವೀಕರಿಸೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾರೆ ಇಲ್ಲ ಇಲ್ಲ, ನೀವು ವಾಪಸ್ ಹೋಗ್ಬೇಕು, ನಿಮ್ಮ ಗೃಹಸ್ಥ ಧರ್ಮದ ಕರ್ತವ್ಯ ನೀವು ಮಾಡಿ ನೀವು ಅಂತ ಕೃಷ್ಣನು ಅಲ್ಲಿ ಆ ಪಾಯಿಂಟ್ ಅಲ್ಲೂ ಕೂಡ ಕೃಷ್ಣನು ಪರ್ಟಿಕ್ಯುಲರ್ಲಿ ಗೋಪಿಕೆಯರಿಗೆ ಅದು ಒಳ್ಳೆ ತುಂಬಾ ಶಿಕ್ಷಣ ಇದೆ. ಇಲ್ಲೂ ಕೂಡ ಕೃಷ್ಣನು ಮತ್ತೆ ಕಳಿಸ್ತಾನೆ, ಮತ್ತೆ ಹೇಳ್ತಾರೆ ಕೃಷ್ಣ, ಸೊ ನೀವು ನನ್ನ ಭಕ್ತರಾದ್ರಿಂದ ನಿಮಗೆ ಯಾವ ಒಂದು ಇದಿಲ್ಲ, ಅವರು ಅವರ ತಪ್ಪನ್ನು ಅರಿವು ಮಾಡ್ಕೊಳ್ತಾರೆ ಅಂತ. ಹಾಗೆ ಆ ಯಾಜ್ಞಿಕ ಬ್ರಾಹ್ಮಣ ಪತ್ನಿ ಮತ್ತೆ ವಾಪಸ್ ಬರ್ತಾರೆ. ಬಂದಾಗ ಯಾಜ್ಞಿಕ ಬ್ರಾಹ್ಮಣರು ಅವರಿಗೆ ಒಂದು ಕ್ಷೇಮ ಆಗುತ್ತೆ. ಹೇಗೆ ನಾವು ಈ ತರ ಆಪರ್ಚುನಿಟಿ, ಈ ತರ ಅವಕಾಶವನ್ನು ಕಳ್ಕೊಂಡ್ಬಿಟ್ವಲ್ಲ ನಾವು. ಮತ್ತೆ ಸಂತೋಷನೂ ಆಗುತ್ತೆ, ನಮ್ಮ ಹೆಂಡತಿಯರು ನಮಗಿಂತ ತುಂಬಾ ಮುಂದೆ ಇದ್ದಾರೆ, ಶುದ್ಧ ಭಕ್ತರು ಅಂತ ಅವ್ರ ಬಗ್ಗೆ ಅವ್ರಿಗೆ ಸಂತೋಷ ಆಗುತ್ತೆ. ಆದರೂ ಹೇಳ್ತಾರೆ ಆ ಸನ್ನಿವೇಶದಲ್ಲಿ ಅವರು ಕೃಷ್ಣ ಹತ್ರ ಮತ್ತೆ ಬಂದು ಕ್ಷಮೆ ಕೇಳಕ್ಕೂ ಆಗೋದಿಲ್ಲ. ಗೊತ್ತು ಅವ್ರಿಗೆ ನಮ್ಮಿಂದ ತಪ್ಪಾಯ್ತು ಅಂತ, ಆದ್ರೆ ಹೇಳ್ತಾರೆ ಆ ಕಂಸನ ಭಯದಿಂದಲೋ ಏನೋ ಅವರಾದ್ರೂ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧ ಭಕ್ತರು ಮತ್ತೆ ಮಿಶ್ರಿತ ಭಕ್ತರು, ಇವರು ಭಕ್ತರೇ, ಅವ್ರು ಯಾಜ್ಞಿಕ ಬ್ರಾಹ್ಮಣರೇನು ಭಕ್ತರಲ್ಲ ಅಂತಲ್ಲ, ಆದ್ರೆ ಸಂಪೂರ್ಣ ಶುದ್ಧ ಭಕ್ತರಲ್ಲ ಅವರೊಂಥರ ನಮ್ಮ ರೀತಿಯಲ್ಲ, ನಮಗಿಂತ ಬಹಳ ಮುಂದೆನೆ ಇದ್ದಾರೆ. ಆದ್ರೂ ಸ್ವಲ್ಪ ಅವರು ಮಿಕ್ಸೆಡ್ ಡಿವೋಟೀಸ್, ಮಿಶ್ರಿತ ಭಕ್ತರು ಅಂದ್ರೆ ನಮಗೆ ಬಹಳ ಕಂಡೀಷನ್ಸ್ ಇದೆ ನಮ್ಮ ಭಕ್ತಿಯಲ್ಲಿ. ನಾವು ಅಹೈತುಕ್ಕೆ ಅಪ್ರತಿಹತ, ಆ ಭಕ್ತಿ ಸ್ಥಿತಿಯಲ್ಲಿಲ್ಲ ನಾವು. ಯಾಜ್ಞಿಕ ಬ್ರಾಹ್ಮಣರ ಹೆಂಡತಿಯರು ಆ ಸ್ಥಿತಿಯಲ್ಲಿದ್ದಾರೆ. ಅವ್ರು ಯಾವ ಒಂದು ಅಡಚಣೆ ಇಲ್ಲದೆ ನಿರಂತರವಾಗಿ ಅವರು ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದಾರೆ. ಸೊ ಹೀಗೆ ಆತರ ಇಲ್ಲಿ ಕೃಷ್ಣ ಹೇಳ್ತಾರೆ, ಆತರ ಒಂದು ವೇದಗಳನ್ನ ಅನುಸಾರ ಮಾಡುವ ಬ್ರಾಹ್ಮಣರಾಗಿರ್ಬೋದು, ಮಂತ್ರೋಚ್ಚಾರಣದಲ್ಲಿ ಅಷ್ಟು ನಿಪುಣರಾಗಿರ್ಬೋದು, ಮತ್ತೆ ಏನು ಪೂಜೆಗಳು, ಏನು ದೇವತಾ ಆರಾಧನೆಗಳೆಲ್ಲ ಇದೆ ಅದೆಲ್ಲ ಅವ್ರು ನಿಪುಣರಾಗಿದ್ರು ಕೂಡ ಇಲ್ಲ. ಇನ್ನೊಂದು ಅರ್ಥ ಹೇಳ್ತಾ ಇರೋದು ವೇದಾಂತಿಗಳು. ಇವಾಗ ಹೆಚ್ಚಾಗಿ ವೇದಾಂತಿಗಳು ಅಂದ್ರೆ ಏನ್ ಅನ್ಕೊಳ್ತಾರೆ, ಈ ಶಂಕರಾಚಾರ್ಯರು ಅವರು ಕೊಟ್ಟ ತತ್ವ ಅದ್ವೈತವಾದ ಶಾರೀರಿಕ ಭಾಷ್ಯವನ್ನು ಅವರು ಸ್ಟಡಿ ಮಾಡಿ ಅದರ ಒಂದು ಅಭ್ಯಾಸದಲ್ಲಿ, ಅದರ ಒಂದು ಜ್ಞಾನಾರ್ಜನೆಯಲ್ಲಿ ತೊಡಗಿರೋರ್ನ ವೇದಾಂತಿಗಳು ಅಂತ ಹೇಳ್ತಾರೆ. ಆಕ್ಚುಲಿ ನಿಜವಾದ ವೇದಾಂತಿಗಳದಲ್ಲ. ನಿಜವಾದ ವೇದಾಂತಿಗಳು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ. ಮತ್ತೇನು ಆ ಶ್ಲೋಕ ಯಾರು ಹೇಳ್ತೀರಾ? ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ವೇದಾಂತ ಧನ್ಯವಾದಗಳು. ಸೊ ನಿಜವಾದ ವೇದಗಳು ಅಂದ್ರೆ, ವೇದಗಳ ಅಂತಿಮ ಗುರಿ ಅಂದ್ರೆ, ಅದರಿಂದ ವೇದಾಂತದಿಂದ ತಿಳ್ಕೊಳ್ಳೋದಂದ್ರೆ ಕೃಷ್ಣನೇ. ಸೊ ಎಲ್ಲ ವೇದಗಳನ್ನ ವೇದೈಶ್ಚ ಸರ್ವೇ ಅಹಮೇವ ವೇದ್ಯ, ಅದರಿಂದ ತಿಳಿಬೇಕಾದದ್ದು ಏನು, ಗುರಿ ಏನು, ವೇದಗಳಿಂದ ತಿಳಿಯೋದು. ವೇದ ಅಂದ್ರೆ ಜ್ಞಾನ, ವೇದ ಅಂದ್ರೆ ಈ 4 ವೇದಗಳು, ಯಜ್ಞ ಆಚರಣೆಗಳು ಎಲ್ಲವೂ ಏನಿದೆ, ಇದರ ಗುರಿ ಏನು, ಕೃಷ್ಣನನ್ನು ಅರ್ಥ ಮಾಡ್ತಾರೆ. ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ, ವೇದಾಂತ ಕೃತ್ ವೇದಾಂತ ವಿತ್ ಏವ ಚಾಹಂ. ವೇದಾಂತ ಕೃತ್, ಆ ವೇದಾಂತವನ್ನು ರಚಿಸಿದ್ದು ಕೃಷ್ಣನೇ. ಕೃಷ್ಣ ದ್ವೈಪಾಯನ ವ್ಯಾಸದೇವರ ಅವತಾರ. ಸೊ ಈ ವೇದಾಂತ ಇದೆ, ವೇದಗಳ ಅಂತ. ಸೊ ಆ ವೇದಾಂತ ಸೂತ್ರ ಕೂಡ ಇದೆ, ವೇದವ್ಯಾಸ ರಚನೆ ಮಾಡಿದ್ದು. ಸೊ ಇದರ ಒಂದು ಅಭ್ಯಾಸ ಮಾಡೋರು, ಇದರ ಒಂದು ಜ್ಞಾನಾರ್ಜನೆ ಮಾಡೋರು, ಅವರು ಕೃಷ್ಣನನ್ನು ಹುಡುಕ್ಬೇಕು, ಕೃಷ್ಣನನ್ನು ತಿಳ್ಕೊಳ್ಬೇಕು. ಆದರೆ ಏನ್ ಮಾಡೋದು, ಇದು ವೇದದ ಪದ ಪ್ರಯೋಗದಿಂದ, ಗ್ರಾಮರ್, ಇದರಿಂದ ಒಂದೊಂದು ಬೇರೆ ಬೇರೆ ಅರ್ಥಗಳು ತರ್ಬೋದು. ಒಂದೇ ಪದ ಒಂದೇ, ಕೃಷ್ಣ ಅನ್ನೋದಕ್ಕೆ ಅರ್ಥ ಶಾಸ್ತ್ರದಲ್ಲಿದೆ 6 ಐಶ್ವರ್ಯ, 6 ಷಡೈಶ್ವರ್ಯ ಪೂರ್ಣ ಭಗವಾನ್, ಇಲ್ಲಾಂದ್ರೆ ಎಲ್ಲರನ್ನು ಆಕರ್ಷಿಸುವಂಥದ್ದು. ಆದ್ರೆ ಜನರು ಕೃಷ್ಣ ಅನ್ನೋ ಇನ್ನೊಂದು ಅರ್ಥನೂ ತೆಗಿತಾರೆ, ಕೃಷ್ಣ ಅಂದ್ರೆ ಕಪ್ಪು ಬಣ್ಣ, ಸೊ ಇನ್ನೊಂದರೇನೋ ಅದರ ಅರ್ಥ ಕೊಡ್ತಾರೆ. ಹೀಗೆ ಮಾಡಬಾರ್ದು. ಅದು ಹೇಗೆ ಹಿಂದಿನ ಆಚಾರ್ಯರು ಹೇಳಿದ್ದಾರೆ, ಹೇಗೆ ಶಾಸ್ತ್ರದಲ್ಲಿ ವೇದವ್ಯಾಸರು ಕೊಟ್ಟಿದ್ದಾರೆ, ಇದರ ಅರ್ಥ ಕೊಡ್ಬೇಕು ನಾವು. ನಮ್ಮದೇ ಒಂದು ಅರ್ಥ ಕೊಟ್ಟು ಆ ಪದ ಪ್ರಯೋಗದಿಂದ ಮಾಡೋದು ತಪ್ಪು. ಸೊ ಈ ವೇದಾಂತವಾದಿಗಳು ಹೆಚ್ಚು ಕಡಿಮೆ ಅವ್ರ ವ್ಯಾಕರಣದಿಂದ, ಅವರ ಒಂದು ಭಾಷೆಯ ಒಂದು ಇದರ ವಿದ್ವತ್ತಿಂದ ಅವ್ರು ಇನ್ನೊಂದು ಅರ್ಥವನ್ನೇ ತರ್ತಾರೆ. ಇನ್ನೊಂದು ಅರ್ಥವನ್ನು ತಂದು ಅವರು ವೇದಾಂತದಿಂದ ಏನೋ ನಾವು ಭಗವಂತನ ಒಂದೇ ಅಂತ ತೋರಿಸ್ತಾರೆ. ಇದು ತಪ್ಪು. ಸೊ ಆ ರೀತಿಯಲ್ಲಿ ಶಂಕರಾಚಾರ್ಯ ಏನ್ ಹೇಳ್ತಾರೆ, ಅದಕ್ಕೆ ಅವರೇ ಶಂಕರಾಚಾರ್ಯ ಅಂತಿಮ ಮಾತುಗಳು, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನೈರಕ್ಷತಿ ಡಿಕ್ರನ್ ಕರಣೆ ಅಂದ್ರೆ ಈ ರೀತಿ ಪದಗಳನ್ನು ಅದರ ವಿಭಾಗ ಮಾಡಿ, ಆ ಸಂಧಿ ಇದನ್ನ ವಿಚ್ಛೇದನೆ ಮಾಡಿ ಅದನ್ನ ಇನ್ನೊಂದು ಅರ್ಥ ಕೊಡೋದು, 2ನೇ 3ನೇ 4ನೇ ಅರ್ಥ ಕೊಡೋದು. ಸೊ ಅವ್ರು ಹೇಳ್ತಾರೆ, ಅವ್ರ ಶಿಷ್ಯರಿಗೆ ಅವ್ರು ಹೇಳ್ತಾ ಇರೋದು, ಈ ರೀತಿ ವೇದಾಂತಿಗಳಿಗೆ ಆದಿಶಂಕರಾಚಾರ್ಯರು ಅವರೇ ಹೇಳ್ತಾ ಇದ್ದಾರೆ, ಇದೆಲ್ಲ ಮಾಡಬೇಡಿ, ನೀವು ಇದೆಲ್ಲ ನಿಲ್ಲಿಸಿ. ಇದು ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ, ಅಂತ್ಯ ಕಾಲದ ಬಂದಾಗ ಇದು ಯಾವುದು ನಿಮಗೆ ರಕ್ಷಣೆ ಕೊಡೋದಿಲ್ಲ. ಏನು ರಕ್ಷಣೆ ಕೊಡುತ್ತೆ ನಿಮ್ಗೆ?
ಭಜ ಗೋವಿಂದಂ ಗೋವಿಂದಂ ಭಜ. ಕೃಷ್ಣನ ನಾಮ ಭಜನೆ ಭಜಿಸೋದು, ಕೃಷ್ಣನ ಭಕ್ತಿ ಮಾಡೋದು, ಗೋವಿಂದನ ಭಕ್ತಿ ಮಾಡೋದು, ಅದೊಂದೇ ನಮಗೆ ದಾರಿ. ಅದು 3 ಬಾರಿ ಹೇಳ್ತಾರೆ. ಹರೆಯರ್ ನಾಮ ಹರೆಯರ್ ನಾಮ ಹರೆಯರ್ ನಾಮ ಇವ ಕೇವಲ. ಹಾಗೆ ಅವರು ಭಜ ಗೋವಿಂದಂ ಗೋವಿಂದಂ ಭಜ. ಮೂಢಮತೆ, ಎಲ್ಲ ಮೂರ್ಖರು ನೀವು ಈ ರೀತಿ ಅಷ್ಟು ಜ್ಞಾನಾರ್ಜನೆ ತೊಡಗಿದ್ದೀರಾ. ಎನಿವೆ, ಸೊ ಹೀಗೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಹೀಗೆ ಅದೆಲ್ಲ ಒಳ್ಳೆ ಮಾರ್ಗಗಳೇ ವೇದಗಳಲ್ಲಿ ಒಂದು ರೀತಿ ಕೊಟ್ಟಿರೋದು. ವೇದಗಳ ಶಾಸ್ತ್ರದ ಜ್ಞಾನವನ್ನು ಪಡೆಯೋದು, ನೇತಿ ನಾವು ಆತ್ಮ, ನಾವು ದೇಹ ಅಲ್ಲ. ಸೊ ಅದೆಲ್ಲ ಜ್ಞಾನಾರ್ಜನೆ ಮಾಡೋದು ತುಂಬಾ ಇದಿದೆ, ವಿಧಾನಗಳಿದೆ, ತಪಸ್ಸೆಗಳಿದೆ, ಆಚರಣೆಗಳು. ಆದರೆ ಅದು ಈ ರೀತಿ ಕೃಷ್ಣನ ತೃಪ್ತಿಪಡಿಸೋದು ಇಲ್ಲ ಅಂದ್ರೆ ಹೇಗೆ ಶಾಸ್ತ್ರೋಕ್ತವಾಗಿಲ್ಲ ಅಂದ್ರೆ ಅದರಿಂದ ಈ ಸ್ಥಾನವನ್ನು, ಈ ಪದವಿಯನ್ನು ಪಡೆಯೋದಕ್ಕಾಗೋದಿಲ್ಲ. ಈ ಪದವಿ ಏನು, ಧ್ರುವ ಮಹಾರಾಜರ ಬಗ್ಗೆ ಕೇಳ್ತಾ ಇದ್ದೇವೆ. ಧ್ರುವ ಮಹಾರಾಜರು ಅವರು ವೈಕುಂಠ, ಭಗವಂತನಿರುವ ಧ್ರುವಲೋಕ, ಸೊ ಅಲ್ಲಿ ಪಡೆದರು. ಅವರು ಆ ಶಾಶ್ವತ ಸ್ಥಾನವನ್ನು ಪಡೆದರು. ಶಾಶ್ವತವಾಗಿ ಭಗವಂತನನ್ನು ತೃಪ್ತಿಪಡಿಸಿದ್ರು. ಅವ್ರ ಅಚೀವ್ಮೆಂಟ್ ಎಷ್ಟು ಮಟ್ಟಿಗೆ ಅಂದ್ರೆ ಹೇಳ್ತಾರೆ, ಅವ್ರ ಗುರುಗಳು ನಾರದರು ಅವರು ತೃಪ್ತಿಯಾಗಿ ಅವ್ರ ಶಿಷ್ಯರ ಗುಣಗಾನವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಶಿಷ್ಯರು ಗುರುಗಳ ಇದು ಮಾಡ್ತಾರೆ. ಈ ಸನ್ನಿವೇಶದಲ್ಲಿ ಇಲ್ಲಿ ಅವರ ಗುರುನು ಕೂಡ ಅವರು ಕೂಡ ಇವರ ಬಗ್ಗೆ, ಇವರ ಪ್ರಣಾಮಗಳಂತಲ್ಲ, ಆದರೆ ಅವರ ಗುಣಗಾನದ ಮಾಡ್ತಾ ಅವರು ಈ ಶ್ಲೋಕವನ್ನು ರಚಿಸಿ ಅವರು ಎಲ್ಲ ಕಡೆ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಓಕೆ, ಸೊ ಇನ್ನೊಂದ್ಸಲ ನಾನು ಭಾವಾರ್ಥ ಓದ್ತೇನೆ. ಏನಾದ್ರೂ ನನ್ಗೆ ನೆನಪು ಬಂದ್ರೆ ನಾನು ಹೇಳಕ್ ಪ್ರಯತ್ನ ಪಡ್ತೇನೆ. ಈ ಶ್ಲೋಕದಲ್ಲಿ ವೇದವಾದಿನಃ ಎಂಬ ಪದವು ಬಹು ಅರ್ಥಗರ್ಭಿತವಾಗಿದೆ. ಸೊ ಅದೇ ರೀತಿಯಲ್ಲಿ ಓಕೆ, ಈ ಪ್ರಭುಪಾದರು ಭಾವಾರ್ಥ. ಇದ್ರ ಮುಂಚೆ ಇಲ್ಲಿ ಪತಿ ದೇವತಾ ಅಂತ ಪದ ಬರ್ತಾ ಇದೆ. ಸೊ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪತಿ ನೂನಂ ಸುನೀತೆ ಪತಿ ದೇವತಾಯ. ಸೊ ಪತಿ ದೇವತಾ ಅಂದ್ರೆ ಯಾರು ಪತಿವ್ರತೆಯಾಗಿ ಇರ್ತಾರೆ. ಸೊ ಇದು ವೈದಿಕ ಕಾಲದಲ್ಲಿ ಹಾಗೆ, ನಮ್ಮ ವೈದಿಕ ಸಂಸ್ಕೃತಿ ಅಂದ್ರೆ ಹಾಗಿರ್ತಾ ಇದ್ರು. ಪತಿಯೇ ಪತ್ನಿಗೆ ಒಂದು ಗುರು ಕೂಡ ಇರ್ತಾ ಇತ್ತು, ಗುರು ಇರುವ ರೀತಿ ಇರ್ತಾ ಇತ್ತು. ಆ ತರ ಒಂದು ವ್ಯಕ್ತಿತ್ವ ಇರ್ತಾ ಇತ್ತು. ಬಟ್ ಎನಿವೆ, ಈ ಕಾಲ ಸಮಯದಲ್ಲಿ ನಾವು ಕೇಳ್ತೇವೆ, ಐತಿಹಾಸಿಕವಾಗಿ ನಾವು ಕೇಳೋದು, ಗಾಂಧಾರಿ ಎಷ್ಟು ಮಟ್ಟಿಗೆ ಅವ್ರ ಪತಿವ್ರತೆ ಅಂದ್ರೆ, ಅವರ ಗಂಡ ಯಾರು ಧೃತರಾಷ್ಟ್ರನು, ಅವ್ರ ಕಣ್ಣು ಇಲ್ಲ ಅವ್ರಿಗೆ, ಕುರುಡನು ಅಂತ ಕೇಳಿದ್ದೆ, ಅವರು ಕೂಡ ಕಣ್ಣನ್ನು ಮುಚ್ಕೊಂಡ್ರು. ಅಂದ್ರೆ ಹೇಳ್ತಾರೆ, ಅಷ್ಟು ನಿಷ್ಠಾವಂತರಾಗಿ ಅವರು ಪತಿಯನ್ನು ಇದು ಅವಲಂಬಿಸ್ತಾ ಇದ್ರು. ಅದು ಹಿಂದೆ ಇದರಲ್ಲಿ ಸಮಯದಲ್ಲಿ ಇನ್ನೊಂದ್ ಕಡೆ ಪತಿವ್ರತ ಇದು ಬರುತ್ತೆ, ಪತಿ ದೇವತಾ. ಇವ್ರು ಹೇಳ್ತಾರೆ, ಯಾರು ದ್ರೌಪದಿ ಹೇಳ್ತಾರೆ, ನನ್ನ ಮಕ್ಕಳು ಉಪ ಪಾಂಡವರು ಅವರನ್ನು ಈ ಅಶ್ವತ್ಥಾಮನು ಕೊಂದಿದ್ದಾನೆ. ಸೊ ಇದರಿಂದ ನನಗೆ ನೋವಿದೆ. ಆದ್ರೆ ಇದೇ ನೋವನ್ನು ಪತಿ ದೇವತಾ ಯಾರು ದ್ರೋಣಾಚಾರ್ಯರ ಹೆಂಡತಿ ದ್ರೌಣಿ ಅವ್ರಿಗೆ ಕೊಡೋದು ನನಗೆ ಇಚ್ಛೆ ಪಡೋದಿಲ್ಲ. ದ್ರೋಣಾಚಾರ್ಯರ ಹೆಂಡತಿ ಕೂಡ ಅಶ್ವತ್ಥಾಮನ ತಾಯಿ, ಅವರು ಪತಿ ದೇವತಾ. ಪ್ರತಿಯೊಂದು ಹಿಂಗಸರು ಅದೇ ರೀತಿ ಇರ್ತಾರೆ, ಎಲ್ಲರೂ ಕೂಡ ಪತಿ ದೇವತಾ, ಹಾಗೆ ಪತಿವ್ರತೆ ಆಗಿರ್ತಾರೆ. ಸೊ ಅವ್ರ ಬಗ್ಗೆ ಹೇಳ್ತಾರೆ, ಮಾರೋದೀತಿ ಅಸ್ಯ ಜನನಿ, ಮಾರೋದೀತಿ ಅಸ್ಯ ಜನನಿ, ಇವರ ತಾಯಿ ಅಂತ ಬರ್ತಾರೆ. ಸರ್ ಇಲ್ಲಿ ಅದು ಎಲ್ಲ ಇರ್ಲಿ. ಸೊ ಎನಿವೆ, ಪತಿ ದೇವತಾ. ಸೊ ಹೀಗೆ ಇರ್ತಾ ಇದ್ರು. ಸೊ ಅದರಿಂದ ಅವ್ರಿಗೆ ಎಷ್ಟೊಂದು ಇದು ಆಧ್ಯಾತ್ಮ ಇದು ಸಿಗ್ತಾ ಇತ್ತು, ಪ್ರಗತಿ ಸಿಗ್ತಾ ಇತ್ತು. ಇನ್ನೊಂದು ಭೌತಿಕವಾಗಿ ಕೂಡ ಒಂದು ರಕ್ಷಣೆ ಇರ್ತಾ ಇತ್ತು, ಎಲ್ಲ ಇರ್ತಾ ಇತ್ತು. ಆಮೇಲೆ ಅದೇ ಕಾಲ ಸಮಯದಲ್ಲಿ ಕಲಿಯುಗ ಪ್ರಭಾವದಲ್ಲಿ ಎಲ್ಲವೂ ಬದಲಾಗಿದೆ. ಸೊ ಆಗ ಸಮಾಜ, ಪತಿ ಗಂಡಸರು ಕೂಡ ಆ ರೀತಿ ಸ್ಥಾನ ಇಲ್ಲ ಅಂತಾನು ಹೇಳ್ಬೋದು. ಸೊ ಎಲ್ಲ ಬದಲಾಗಿದೆ, ಸಂಸ್ಕೃತಿ ಬದಲಾಗಿದೆ. ಆದರೂ ಶಿಲ ಪ್ರಭುಪಾದರು ಹೇಳ್ತಾರೆ, ಈ ರೀತಿ ಈಗಲೂ ಇದ್ದಾರೆ, ಇಲ್ಲ ಅಂತಲ್ಲ, ಇದ್ದಾರೆ ಅಂತಲ್ಲ. ಸೊ ಆತರ ಪತಿಗಳು ಆತರ ಇರ್ಬೋದು, ಪತ್ನಿಯರುಗಳು ಆತರ ಇದ್ದಾರೆ, ಇಲ್ಲ ಅಂತಲ್ಲ. ಮತ್ತೆ ಇದು ಮುಂದೆ ಧರ್ಮದ ಸ್ಥಾಪನೆ ಆಗುವಂತ ಮತ್ತೆ ಆತರ ಸ್ಥಾಪನೆ ಆಗುತ್ತೆ, ಇಲ್ಲ. ಓಕೆ, ಪತಿ ದೇವತಾ. ಎಸ್. ಸೊ ಇಲ್ಲಿ ಈ ಪದ ಇಲ್ಲಿ ಹೇಳ್ತಾ ಇರೋದು, ಈ ಶ್ಲೋಕದಲ್ಲಿ ವೇದವಾದಿನಃ ಎಂಬ ಪದವು ಬಹು ಅರ್ಥಗರ್ಭಿತವಾಗಿದೆ.
ಸಾಮಾನ್ಯವಾಗಿ ವೇದ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವವನು ವೇದವಾದಿ ಎನ್ನಿಸುತ್ತಾನೆ. ತಾವು ವೇದಾಂತ ತತ್ವಾನುಯಾಯಿಗಳೆಂದು ತಮ್ಮನ್ನೇ ತಾವೇ ಪ್ರಚಾರ ಮಾಡಿಕೊಳ್ಳುವ ಮಹಾವೇದಾಂತಿಗಳು ಇದ್ದಾರೆ. ಆದರೆ ಅವರು ವೇದಾಂತವನ್ನು ತಪ್ಪಾಗಿ ಅರ್ಥೈಸುತ್ತಾರೆ. ವೇದಗಳ ಭಾವಾರ್ಥವನ್ನು ತಿಳಿಯದೆ ವೇದಗಳಿಗೆ ಅಂಟಿಕೊಂಡ ಜನರನ್ನು ಉದ್ದೇಶಿಸಿ ಭಗವದ್ಗೀತೆಯಲ್ಲಿ ವೇದವಾದರತ ಎಂಬ ಶಬ್ದ ಪ್ರಯೋಗವು ಕಂಡು ಬಂದಿದೆ. ಅಂತಹವರು ವೇದಗಳ ವಿಷಯವಾಗಿ ಮಾತನಾಡುತ್ತಲೇ ಇರಬಹುದು ಅಥವಾ ತಮ್ಮದೇ ಆದ ಮಾರ್ಗದಲ್ಲಿ ತಪಸ್ಸನ್ನು ಆಚರಿಸಬಹುದು. ಆದರೆ ಧ್ರುವ ಮಹಾರಾಜನು ಗಳಿಸಿಕೊಂಡಂತಹ ಉನ್ನತ ಪದವಿಯನ್ನು ಏರಲು ಅವರಿಂದ ಸಾಧ್ಯವಾಗದು. ಸಾಮಾನ್ಯ ರಾಜರ ಮಟ್ಟಿಗಂತೂ ಇದು ಸಾಧ್ಯವೇ ಇಲ್ಲ. ಸಾಮಾನ್ಯ ರಾಜರು ಇವಾಗ ಇರುವ ಅಧ್ಯಕ್ಷರು, ಪ್ರಧಾನಿಗಳು ಎಲ್ಲರೂ ಸಾಮಾನ್ಯ ರಾಜರು ಅಂತಾನೆ ಹೇಳ್ಬೇಕು ನಾವು. ಹಿಂದೆ ವೇದಗಳ ವೈದಿಕ ಸಮಯದಲ್ಲಿ ಆಗಿರ್ಲಿಲ್ಲ. ಆ ರಾಜರು ಕೂಡ ರಾಜರ್ಷಿಗಳಾಗಿದ್ದರು. ರಾಜರನ್ನುಗಳನ್ನು ಕುರಿತು ವಿಶೇಷವಾದ ಹೇಳಿಕೆಯು ಅರ್ಥವತ್ತಾಗಿದೆ. ಯಾಕೆಂದರೆ ಪ್ರಾಚೀನ ಕಾಲದಲ್ಲಿ ರಾಜರುಗಳು ಕೂಡ ರಾಜರ್ಷಿಗಳಾಗಿದ್ದರು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಾತಾ ಯೋಗ ಭ್ರಷ್ಟ ಸಕಾಲೇನ ಯೋಗ ಮಾತಾ ಯೋಗ ನಷ್ಟ ಪರಂತಪ. ಸೊ ಕೃಷ್ಣ ಹೇಳೋದು ಇದನ್ನು ನಾನು ಹಿಂದೆ ರಾಜರ್ಷಿಗಳಿಗೆ ಹೇಳಿದ್ದು. ಸೂರ್ಯ, ನೆಕ್ಸ್ಟ್ ಮನು, ನೆಕ್ಸ್ಟ್ ಇಕ್ಷ್ವಾಕು, ಹೀಗೆ ಬಂದದ್ದು. ಸೊ ಹಾಗೆ ರಾಜರ್ಷಿಗಳು. ಆದ್ರೆ ಇಲ್ಲಿ ಹೇಳ್ತಾರೆ ಸಾಮಾನ್ಯ ಋಷಿಗಳು, ಸಾಮಾನ್ಯ ರಾಜರು. ಅವರು ಕೂಡ ಸಾಧ್ಯ ಇಲ್ಲ. ರಾಜರುಗಳೆಂದರೆ ಮಹರ್ಷಿಗಳಂತೆ ಯೋಗ್ಯರಾಗಿದ್ದರು. ಸೊ ಎಲ್ಲ ಹಿಂದೆ ಕಾಲದಲ್ಲಿ ಇದೆಲ್ಲ ಇದನ್ನ ನಾವು ನೋಡ್ತಾ ಇರೋದು. ಪತಿವ್ರತ, ಪತಿದೇವತ, ಈ ರಾಜರ್ಷಿ, ಇದೆಲ್ಲ ಹಿಂದೆ ಕಾಲದ ಸಮಯ ಇದು. ಹಾಗೆ ನಾವು ಅನ್ಕೊಳ್ಬಹುದು ವೈದಿಕ ಸಂಸ್ಕೃತಿ ಮತ್ತೆ ವೈದಿಕ ನಾಗರಿಕತೆ ಎಷ್ಟು ಮುಂದೆ ಇರ್ತಾ ಇತ್ತು ಅಂತ ನಾವು ಯೋಚನೆ ಮಾಡ್ಬೋದು. ಈಗ ಇಲ್ಲ. ಈಗ ನಾವು ಭಾಗ್ಯವಂತರಲ್ಲ ನಾವು. ಆ ರೀತಿಯ ಇದರಲ್ಲಿ ನಾವು ಜನ್ಮ ತಾಳಿಲ್ಲ. ಈ ಕಲಿಯುಗದಲ್ಲಿ ನಾವು ಜನ್ಮ ತಾಳಿದವರು ನಾವು. ಧ್ರುವ ಮಹಾರಾಜನು ಒಬ್ಬ ರಾಜನಾಗಿದ್ದನು, ಅಂತೆಯೇ ಅವನು ಮಹರ್ಷಿಯಂತೆ ಜ್ಞಾನಿಯಾಗಿದ್ದನು. ಸೊ ಧ್ರುವ ಮಹಾರಾಜನು ಸಾಮಾನ್ಯ ರಾಜನಲ್ಲ, ರಾಜರ್ಷಿ. ಅವರು ಮಹರ್ಷಿಯಂತೆ ಜ್ಞಾನಿಯಾಗಿದ್ದರು. ಆದರೆ ಭಕ್ತಿ ಸೇವೆ ಇಲ್ಲದೆ ಮಹಾರಾಜನಾಗಲಿ ಅಥವಾ ವೈದಿಕ ತತ್ವನಿಷ್ಠನಾದ ಶ್ರೇಷ್ಠ ಬ್ರಾಹ್ಮಣನಾಗಲಿ ಧ್ರುವ ಮಹಾರಾಜನು ಪಡೆದ ಉನ್ನತ ಪದವಿಗೆ ಏರಲಾರನು. ಸೊ ಪ್ರಭುಪಾದರು ಮತ್ತೆ ಇಲ್ಲಿ ನಮ್ಗೆ ತಿಳಿಸ್ತಾ ಇರೋದು ಭಕ್ತಿ ಒಂದೇ ಮಾರ್ಗ, ಶುದ್ಧ ಭಕ್ತಿ ಸೇವೆ ಒಂದೇ ಮಾರ್ಗ. ಭಕ್ತ್ಯಾಮಾಂ ಏಕಲಾಗ್ರಾಹ್ಯಂ ಭಕ್ತ್ಯಾಮಾಂ ಅಭಿಜಾನಾತಿ. ಸೊ ಶುದ್ಧ ಭಕ್ತಿ ಸೇವೆಯಿಂದ ಮಾತ್ರವೇ ನಾವು ಈ ರೀತಿಯ ಒಂದು ಸ್ಥಾನವನ್ನು ಪಡೆಯೋ ಒಂದು ಇದನ್ನು ನಾವು ತಲುಪಬಹುದು. ಯಾವ ಜನ್ಮದಲ್ಲೋ ಯಾವಾಗೋ. ಆದ್ರೆ ಶುದ್ಧ ಭಕ್ತಿ ಸೇವೆ ಮುಂದೆ ಶ್ಲೋಕಗಳಲ್ಲಿ ಹೇಳ್ತಾರೆ ಧ್ರುವ ಮಹಾರಾಜರು ಒಂದೇ ಜನ್ಮದಲ್ಲಿ ಅದು ಸಾಧಿಸ್ಬಿಟ್ರು. ಅವರ ತೀವ್ರ ಭಕ್ತಿ, ಪ್ರಾಮಾಣಿಕ ಭಕ್ತಿ, ಸಿನ್ಸಿಯರ್ ಅವರ ತಪಸ್ಸೆ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದೇ ಜನ್ಮದಲ್ಲಿ ಮತ್ತೆ ಒಂದು ಬಾಲಕನಾಗಿ 5-6 ವರ್ಷದ ಬಾಲಕನಾಗಿ ಅವರು ಆ ತೀವ್ರ ತಪಸ್ಸೆ ಮಾಡಿದ್ರು. ನಾರದ ಮುನಿಗಳು ಅದೇ ಹೇಳ್ತಾ ಇದ್ರು. ಸೊ ಇದನ್ನು ಯಾರೂ ಪಡಿಲಿಕ್ಕೆ ಆಗಲ್ಲ. ಅಸಾಮಾನ್ಯವಾದ ಒಂದು ಸ್ಥಿತಿ, ಅಸಾಮಾನ್ಯ ಒಂದು ಸ್ಥಾನವನ್ನು ನನ್ನ ಶಿಷ್ಯನಾದ ಧ್ರುವ ಮಹಾರಾಜನು ಪಡೆದಿತ್ತು. ಅಸಾಮಾನ್ಯ ಸ್ಥಿತಿ ನೆನ್ನೆನು ಕೇಳಿದ್ದು ನಾವು. ಪ್ರಭುಪಾದರು ಹೇಳ್ತಾ ಇದ್ದು ಈ ರೀತಿ ಶುದ್ಧ ಭಕ್ತರ ಇದನ್ನು ನಾವು ಕಲ್ಪನೆ ಮಾಡ್ಕೊಳಕ್ಕೂ ಆಗೋದಿಲ್ಲ. ನಾವು ಅವರ ಸ್ಥಾನವನ್ನು, ಅವರ ಸ್ಥಿತಿಯನ್ನು ಕಲ್ಪನೆ ಮಾಡ್ಕೊಳಕ್ಕೆ. ಅದೇ ರೀತಿ ಧ್ರುವ ಮಹಾರಾಜರು ಪಡೆದದ್ದು ಅದು ನಮಗೆ ನಮ್ಮ ಕಲ್ಪನಾತೀತ ಆ ಸ್ಥಿತಿ. ಹಾಗೆ ಸೊ ಹೀಗೆ ಧ್ರುವ ಮಹಾರಾಜರ ಬಗ್ಗೆ ನಾರದರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಮುಂದೇನು ಕೂಡ ನಾವು ಭಾಗವತದಲ್ಲಿ ಕೇಳ್ತೇವೆ. ಪ್ರಹ್ಲಾದ ಮಹಾರಾಜರ ಚರಿತ್ರೆ ಕೂಡ ಭಾಗವತದಲ್ಲಿ ನಾರದ ಮುನಿಗಳೇ ಹೇಳೋದು. ನಮ್ಗೆ ಯುಧಿಷ್ಠಿರ ಮಹಾರಾಜರು ಭೇಟಿ ಮಾಡ್ತಾರೆ ನಾರದ ಮುನಿಯರನ್ನ. ಅವಾಗ ಅವರು ಇಚ್ಛೆ ಪಡ್ತಾರೆ ಪ್ರಹ್ಲಾದ ಚರಿತ್ರೆ ಕೇಳ್ಬೇಕು ಅಂತ. ಸೊ ನಾರದರೇ ನಮಗಿರೋ ವರ್ಷನ್ ಏನಂದ್ರೆ ನಾರದರು ಅದ ಫುಲ್ ವರ್ಷನ್. ಹೇಗೆ ಪ್ರಹ್ಲಾದರು ಅವರು ಅವತರಿಸಿ ಅವರ ಜನ್ಮ ಹೇಗಾಯ್ತು, ಮತ್ತೆ ಅವರ ತಂದೆ ಎಷ್ಟು ಅಸುರತ್ವದಲ್ಲಿದ್ರು, ಮತ್ತೆ ಅವರ ಸಂಭಾಷಣೆ, ಮತ್ತೆ ಕೊನೆಯಲ್ಲಿ ಭಗವಂತನು ಬಂದು ಅವರ ರಕ್ಷಣೆ ಕೊಟ್ಟದ್ದು. ಸೊ ಎಲ್ಲ ಚರಿತ್ರೆ, ಪ್ರಹ್ಲಾದ ಚರಿತ್ರೆಯನ್ನು ಕೂಡ ನಾರದರೇ ಹೇಳುತ್ತೆ. ಸೊ ನಾರದರು ಹೀಗೆ ಭಗವಂತನ ಪರಿಶುದ್ಧ ಭಕ್ತರು. ಮತ್ತೆ ಅವರಿಗೆ ಈ ರೀತಿಯ ಒಂದು ಮಹಾತ್ಮ ಶಿಷ್ಯರಿದ್ದಾರೆ. ಧ್ರುವ ಮಹಾರಾಜರು, ಪ್ರಹ್ಲಾದ ಮಹಾರಾಜರು, ಸೊ ಒಬ್ಬರೊಬ್ಬರು ಆ ರೀತಿ. ಸೊ ಅವರು ಒಂದು ರೀತಿಯಲ್ಲಿ ಅವರು ಅಂತ ಒಂದು ಗರ್ವ ಹೇಳ್ಬೋದು. ಪ್ರಭುಪಾದ ಹೇಳ್ತಾರೆ ಹೇಗೆ ತಂದೆಗೆ ತನ್ನ ಮಗನು ತನ್ನಗಿಂತ ದೊಡ್ಡನಾಗ್ಬೇಕು ಅಂತ, ಮತ್ತೆ ಅವರು ತುಂಬಾ ಭೌತಿಕವಾಗಿ ಕೂಡ ಏನಾದ್ರು ಪಡೆದ್ರೆ ತಂದೆಗೆ ಹೆಮ್ಮೆ, ತಂದೆ ತಾಯಿಯರಿಗೆ ಹೆಮ್ಮೆ. ಸೊ ಅದೇ ರೀತಿಯಲ್ಲಿ ನಾರದರಿಗೆ ಹೆಮ್ಮೆ. ಸೊ ಅವರು ಧ್ರುವ ಮಹಾರಾಜರ ಬಗ್ಗೆ ಅವ್ರಿಗೆ ಅಷ್ಟು ಹೆಮ್ಮೆ ಅವರು ಅಂತ ಹೇಳ್ತಾರೆ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಸೊ ಯಾರಾದ್ರೂ ಏನಾದ್ರು ಅವ್ರಿಗೆ ನೆನಪು ಬಂದ್ರೆ ಏನಾದ್ರು ಪಾಯಿಂಟ್ಸ್ ಆಡ್ ಮಾಡಿ ದಯವಿಟ್ಟು.
ಹರೇ ಕೃಷ್ಣ.